ಮಾರುಕಟ್ಟೆಯಲ್ಲಿ ಸಿಗುವ ಆಹಾರಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಇಲ್ಲ. ಆಹಾರದಲ್ಲಿ ಕಲಬೆರಕೆ ಆಗಿದೆ ಎನ್ನುವುದನ್ನು ಇಲಾಖೆ ಅಧಿಕಾರಿಗಳೇ ಪರಿಶೀಲಿಸಬೇಕು. ಸಾರ್ವಜನಿಕರ ದೂರಿಗೆ ಕಾಯ್ದೆ ಇಲಾಖೆ ಸ್ವಯಂ ಪ್ರೇರಿತವಾಗಿ ತಪಾಸಣೆಗೆ ಕ್ರಮ ವಹಿಸಬೇಕು ಅಂತ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಆಹಾರ ಸುರಕ್ಷಾ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮಂಗಳೂರು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಪ್ರಥಮ ತ್ರೈಮಾಸಿಕ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಆಹಾರ ಸುರಕ್ಷಾ ಅಧಿಕಾರಿಗಳು ಯಾವ ರೀತಿ ಕಾರ್ಯಾಚರಣೆ ನಡೆಸುತ್ತಾರೆ ಎಂಬುದರ ಬಗ್ಗೆ ತಿಳಿದುಕೊಳ್ಳಿ ಅಂತ ತಹಶೀಲ್ದಾರ್ ಮತ್ತು ಇಒ ಅವರಿಗೆ ಸೂಚನೆ ನೀಡಿದರು. ಅಧಿಕ ಮಳೆಯಿಂದ 30% ತೋಟಗಾರಿಕಾ ಬೆಳೆಗಳಿಗೆ ಹಾನಿಯಾಗಿದ್ದು ಇನ್ನೂ ಪರಿಹಾರ ಸಿಕ್ಕಿಲ್ಲ ಅಂತ ತೋಟಗಾರಿಕೆ ಇಲಾಖಾಧಿಕಾರಿ ಪ್ರವೀಣ್ ಸಭೆಯಲ್ಲಿ ತಿಳಿಸಿದರು. ಇನ್ನು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸುಜಯ್ ಭಂಡಾರಿ ಮಾತನಾಡಿ, ಜಿಲ್ಲೆಯಲ್ಲಿ 40% ವಲಸೆ ಕಾರ್ಮಿಕರ ಮೂಲಕವೇ ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇದೆ. ಈವರೆಗೆ ಜಿಲ್ಲೆಯಲ್ಲಿ 66 ಡೆಂಗ್ಯೂ ಪ್ರಕರಣಗಳು ವರದಿಯಾಗಿದೆ ಅಂತ ತಿಳಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿ ಶಾಸಕ ಭರತ್ ಶೆಟ್ಟಿ, ಸೊಳ್ಳೆ ಉತ್ಪತ್ತಿಯಾಗುವ ಮನೆಗಳಿಗೆ ಅಧಿಕಾರಿಗಳು ಭೇಟಿ ನೀಡಿ ಎಚ್ಚರಿಕೆ ನೀಡಬೇಕು ಅಂತ ಹೇಳಿದರು. ಇನ್ನು ಸಭೆಯಲ್ಲಿ ಮಂಗಳೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮಹೇಶ್ ಹೊಳ್ಳ, ಮಂಗಳೂರು ತಹಶೀಲ್ದಾರ್ ರಮೇಶ್ ಬಾಬು ಸೇರಿದಂತೆ ಇತರ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. How many have got it? Got it on that? We'll get in the future is also okay. Delayed ಆದ್ರೆ ತೊಂದರೆ ಇಲ್ಲ. Delayed ಆದ್ರೆ ತೊಂದರೆ ಇಲ್ಲ. ಎಷ್ಟು ಜನ ಕ್ಲೇಮ್ ಮಾಡ್ತಾರೆ ಅಂತ ಒಂದು ಲೆಕ್ಕ ಕೊಡ್ತೇನೆ. 23-24 ಸರಿ 24-25 ಈಗ 25-26 ನೆಕ್ಸ್ಟ್ ಈಗ ಆಗುವ 9 months ನನಗೆ ಒಂದ್ಸತಿ ಹೇಳಿ. 23-24 ಏನಾಗಿದೆ ಜಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ನೋಡ್ಲಿಕ್ಕೆ ಎಷ್ಟು ಜನ ಮಾಡಿದ್ರೆ ಹೌ ಬೆನಿಫಿಷಿಯಲ್ ಇದೆ. ಐಕಾನ್ ಏರಿಯಾ ಎಕ್ಸ್ಪಾನ್ಷನ್ ಅಂತ ತಗೊಳ್ಳೋದನ್ನು ಮಾಡ್ತಾ ಇದ್ದೇವೆ. ಸೊ ಯಾರೆಲ್ಲ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಈಶ್ವರಗೆ ತುಂಬಾ ಇಲ್ಲ, ಮಂಗಳೂರು ತಾಲೂಕಿನಲ್ಲಿ ಹೇಳುವಂತ ರೀತಿಯಲ್ಲಿ ಇಲ್ಲ. ಬಟ್ ಕಳೆದ 2-3 ವರ್ಷಗಳಲ್ಲಿ ಸ್ವಲ್ಪ ಮಟ್ಟಿಗೆ ಐಕಾನ್ ಅನ್ನ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಜನ. ಯಾರೆಲ್ಲ ಬರ್ತಾ ಇದ್ದಾರೆ ಅವರ ಡಿಮಾಂಡ್ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಕೂಡಲ್ಲಿ ಸಾಮಾನ್ಯವಾಗಿ ಒಳ್ಳೆ ರೀತಿಯಲ್ಲಿ ಆಯ್ತು 10 kg ತನಕ ತಗೊಳ್ಳಿದ್ದಾರೆ. ಅವೇರ್ನೆಸ್ ಕಡಿಮೆ ಇದೆ, ಅವೇರ್ನೆಸ್ ಕಡಿಮೆ ಹಾಗೇನಲ್ಲ, ವೈಲ್ಡ್ ಅನ್ನ ನಾವು ಹ್ಯಾಂಡಲ್ ಮಾಡಬೇಕು. ಅದು ಹೆದರಿಕೆ ಬರ್ತದಲ್ಲಿ ಯಾವುದನ್ನ ವೈಲ್ಡ್ ಅಲ್ಲ ಸರ್, ಪೀಸ್ ವೈಲ್ಡ್ ಅವುಗಳನ್ನ ನಾವು ಹ್ಯಾಂಡಲ್ ಮಾಡುವಂಥದ್ದು ಹೆದರಿಕೆ. ಯಾಕಂದ್ರೆ ಒಂಚೂರು ಏನಾದ್ರು ಊರು ಮುಟ್ಟಿದಾಗ ವ್ಯತ್ಯಾಸ ಕೊಡಬೇಕು ಅಲ್ಲ.